ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಹಾಗೆ ಒಂದು ದಿನ ಕನ್ನಡ, ಒಂದು ದಿನ ತುಳು ಮಾಡ್ತೇನೆ. ಕನ್ನಡದವರು ಕೂಡ ತುಳುವನ್ನು ನೋಡಿ. ಮತ್ತು ನಾನು ಡೈಲಿ ಲಾಗ್ ಮಾಡ್ತೇನೆ. ಅದು ಒಂದು ದಿನ ಕನ್ನಡ, ಒಂದು ದಿನ ತುಳು. ಹಾಗೆ ಅಡಿಗೆದ್ದೆಲ್ಲ ನಾನು ಏನು ಡೈಲಿ ಮಾಡ್ತೇನೆ ಅದನ್ನು ನಿಮಗೆ ತೋರಿಸ್ತೇನೆ. ಮತ್ತು ಎಲ್ಲಿಗಾದರೂ ಹೋಗೋದಿದ್ದರೂ ಅದನ್ನು ಕೂಡ ಹಾಕ್ತೇನೆ. ದೇವಸ್ಥಾನ ಹಾಗೆ ಪ್ಲೇಸ್ಗಳಿಗೆಲ್ಲ ಹೋದರೆ ಅದನ್ನು ಕೂಡ ಹಾಕ್ತೇನೆ. ಮತ್ತು ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಗೆ ಎಲ್ಲ ಲಿಂಕ್ ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ನೀವು ಮೊನ್ನೆ ಹೊಸತಾಗಿ ಸಿಕ್ಕಿದ್ದವರು ಕೂಡ ಕಮೆಂಟ್ ಮಾಡಿದ್ದೀರ, ತುಂಬ ನೋಡಿ ಖುಷಿಯಾಯಿತು. ಹಾಗೆ ಎಲ್ಲರಿಗೆ ನಾನು ಶೇರ್ ಮಾಡಿದ್ದೇನೆ ಅಂತ ಹೇಳಿದರೆ ಅದು ಕೂಡ ಖುಷಿಯಾಯಿತು. ಹಾಗೆ ಡೈಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅಲ್ಲ. ನಾನಿವತ್ತು ಒಂದು ಸೊಪ್ಪು ಸಾರು ಮಾಡುವಂತಿದ್ದೇನೆ. ಅದಕ್ಕೆ ನೋಡಿ, ಇದು ಹೆಸರು ನಾನು ನಿನ್ನೆ ನೆನೆಲಿಕ್ಕೆ ಹಾಕಿದ್ದೇನೆ. ಒಂದು ಹೆಸರನ್ನು ಈಗ ನಾವು ಬೇಯಲಿಕ್ಕೆ ಹಾಕೋಣ. ಸೋಪಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕುವ. ನಾವು ಕುದಿಲಿಕ್ಕೆ ಇಟ್ಟಂಥ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ನೀರು ಬಿಸಿಯಾಗಿದೆ. ಇದಕ್ಕೆ ನಾವು ಈ ಹೆಸರನ್ನು ಹಾಕ್ಕೊಳ್ಳುವ. ತೊಳೆದಿಟ್ಟಂಥ ಹೆಸರನ್ನು ಇದಕ್ಕೆ ಹಾಕ್ಕೊಂಡೆ. ಈಗ ಮುಚ್ಚಳ ಮುಚ್ಚಿಡುವ ಮತ್ತು ಸೊಪ್ಪನ್ನು ಕಟ್ ಮಾಡಿಕೊಳ್ಳುವ ಅಷ್ಟೊತ್ತಿಗೆ. ನೋಡಿ, ಇದು ಸೊಪ್ಪು. ಇದು ಯಾವ ಸೊಪ್ಪು ಅಂದರೆ ಈಚೆಯವರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿರೋದಿಲ್ಲ. ಆದರೂ ಈಗ ಸ್ವಲ್ಪ ನೋಡ್ಕೊಂಡಿದ್ದಾರೆ. ಇದು ನೋಡಿ, ಹೊನ್ನಗೊನ್ನೆ ಸೊಪ್ಪು ಅಂತ. ಇದರಲ್ಲಿ ಹೂವೆಲ್ಲ ತೆಗೆದಿದ್ದೇನೆ. ಅದರ ಒಂದು ಸಣ್ಣ ಸಣ್ಣ ಹೂವು ಒಂದೊಂದು ಇರ್ತದೆ ನೋಡಿ. ಈ ರೀತಿ ಒಂದು ಸಣ್ಣ ಹೂವು ಇರುತ್ತೆ. ಆದರೆ ದೊಡ್ಡದ್ರಲ್ಲಿ ಇದು ಸ್ವಲ್ಪ ಸಣ್ಣದು. ಹಾಗೆ ಈ ದೊಡ್ಡದ್ರಲ್ಲಿ ಇರುವುದಿಲ್ಲ ಹೂವು, ಅಷ್ಟೇ ಬಂದಿರೋದಿಲ್ಲ ನೋಡಿ. ಇದು ದೊಡ್ಡದು, ಇದರಲ್ಲಿ ಅಷ್ಟು ಹೂವು ಬಂದಿರೋದಿಲ್ಲ ನೋಡಿ. ಈ ರೀತಿ ಉಂಟು. ಇದು ಹೊನ್ನಗೊನ್ನೆ ಸೊಪ್ಪು. ಎರಡೆರಡು ಸಲ ತೊಳ್ಕೊಂಡಿದ್ದೇನೆ. ಇದನ್ನು ಈಗ ನಾವು ಕಟ್ ಮಾಡಿಕೊಳ್ಳುವ. ಈಗ ನೋಡಿ, ಸೊಪ್ಪು ಕಟ್ ಮಾಡಿಕೊಂಡಾಯಿತು. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ, ಒಂದು 2 ಟೊಮೆಟೊ, ಹಾಗೆ ಒಂದು ನೀರುಳ್ಳಿ ಮತ್ತು ಒಂದು ಆಲೂಗೆಡ್ಡೆ ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಬೇಯಲಿಕ್ಕೆ ಇಟ್ಟಂಥ ಒಂದು ಹೆಸರಿಗೆ ಹಾಕ್ಕೊಳ್ಳುವ. ಈಗ ಸೊಪ್ಪೆಲ್ಲ ಹಾಕ್ಕೊಂಡಾಯಿತು. ಇದು ಬೇಯುವಷ್ಟೊತ್ತಿಗೆ ನಾವು ಒಂದು ಮೆಣಸು, ಅದಕ್ಕೆ ಬೇಕಾದ ಮಸಾಲನ್ನೆಲ್ಲ ಹುರ್ಕೊಳ್ಳುವ. ಈಗ ನೋಡಿ, ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಮೆಣಸು ತಗೊಂಡಿದ್ದೇನೆ. 5-6-7 ಮೆಣಸು ತಗೊಂಡಿದ್ದೇನೆ. ನೀವು ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಹಾಗೆ ಧನಿಯಾ, ಕೊತ್ತಂಬರಿ ಇದು 1 ಸ್ಪೂನ್ ತಗೊಂಡಿದ್ದೇನೆ. ಮತ್ತು ಇದೊಂದು ಸಾಸಿವೆ 1/4 ಟೀ ಸ್ಪೂನು, ಹಾಗೆ ಜೀರಿಗೆ 1/4 ಟೀ ಸ್ಪೂನು, ಮತ್ತು ಮೆಂತ್ಯ ಒಂದು 10 ಕಾಳು, ಅಂದರೆ ಇದೊಂದು ಪರಿಮಳಕ್ಕೋಸ್ಕರ ಮಾತ್ರ ಹಾಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಕೊಳ್ತೇನೆ. ಹುರ್ಕೊಂಡಾಯಿತು ಮೆಣಸು, ಅದಕ್ಕೆ ಬೇಕಾದ ಮಸಾಲನ್ನು ಹಾಕ್ಕೊಂಡು. ಹಾಗೆ ಅದಕ್ಕೆ ಈಗ ನಾವು ಕಾಯಿ ಎಲ್ಲ ಹಾಕುವ. ನಾನು ಒಂದು ಅರ್ಧ ಕಾಯಿಯನ್ನು ತಗೊಂಡಿದ್ದೇನೆ, 1 ಕಾಯಿಯ ಅರ್ಧ. ಅದಕ್ಕೆ ಬೆಳ್ಳುಳ್ಳಿ ಒಂದು 4-5 ಎಸಳು, ಹಾಗೆ ಸ್ವಲ್ಪ ಅರಶಿನ, ಸ್ವಲ್ಪ ಹುಳಿ ಹಾಕ್ಕೊಂಡಿದ್ದೇನೆ. ಈ 4 ಬಗೆಯನ್ನು ಇದಕ್ಕೆ ಸೇರಿಸಿ ನಾವು ರುಬ್ಬಿಕೊಳ್ಳುವ. ಫಸ್ಟಿಗೆ ಮಿಕ್ಸಿಗೆ ಹಾಕಿ ಒಂದು ಸಲ ರನ್ ಮಾಡಿದರೆ ಪುಡಿ ಆಗುತ್ತೆ. ಅಷ್ಟೊತ್ತಿಗೆ ಆಮೇಲೆ ನೀರು ಹಾಕ್ಕೊಂಡು ರುಬ್ಬುವ. ಈಗ ನೋಡಿ, ಪದಾರ್ಥ ಬೆಂತು, ಅಂದರೆ ಹೆಸರು ಆಮೇಲೆ ಆಲೂಗೆಡ್ಡೆ ಎಲ್ಲ ಬೆಂದರೆ ಆಯಿತು. ಈಗ ಬೆಂತಿದ್ದು, ಇದಕ್ಕೆ ನಾವು ಇಷ್ಟೊತ್ತಿಗೆ ಉಪ್ಪು ಹಾಕ್ಕೊಳ್ಳುವ. ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ಹಾಕಿ 5 ನಿಮಿಷ ಇರಲಿ. ಆಮೇಲೆ ನಾವು
ಅರ್ಧಂಥ ಮಸಾಲೆಯನ್ನು ಅಂದರೆ ರುಬ್ಬಿದಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳುವ. ಈಗ ಉಪ್ಪು ಹಾಕಿ 5 ನಿಮಿಷ ಆಯಿತು. ಈಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲನ್ನು ಹಾಕ್ಕೊಳ್ಳುವ. ಮಸಾಲನ ಹಾಕ್ಕೊಂಡ್ವಿ. ಈಗ ಇದನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡುವ. ಮುದ್ದೆಗೆ ಮತ್ತು ಇಡ್ಲಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಬೇಕಿದ್ದರೆ ತೆಳು ಮಾಡ್ಕೊಳ್ಬೋದು. ನನಗೆ ಇಷ್ಟು ಸಾಕು ಅಂತ ಅನಿಸಿತು, ನಾನು ಇಷ್ಟೇ ಮಾಡ್ಕೊಳ್ತೇನೆ. ಮತ್ತು ಇಷ್ಟೊತ್ತು ಈಗ ಇದ್ರದ್ದು ಉಪ್ಪು ನೋಡಿ ಬೇಕಿದ್ದರೆ ಸೇರಿಸ್ಕೊಳ್ಳಿ. ನಾನು ನೋಡಿ ಇಷ್ಟು ತೆಳು ಇಟ್ಕೊಂಡಿದ್ದೀನಿ. ಈಗ ಒಂದು ಬಣಲಿಟ್ಟು ಒಗ್ಗರಣೆಗೆ ಒಂದು ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ, ಅದು ಚಟಪಟ ಆಗಲಿ. ಅದು ಚಟಪಟ ಆಗುವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಅದು ಸ್ವಲ್ಪ ಕಾಯಿಲೆ. ಈಗ ಬೆಳ್ಳುಳ್ಳಿ ಕಾದಿದೆ, ಇದನ್ನು ನಾವು ಪದಾರ್ಥಕ್ಕೆ ಹಾಕ್ಕೊಳ್ಳುವ. ಈಗ ಇದು ಸಾಕು, ಇದು ಮುಚ್ಚಿಡುವ, ಮುಚ್ಚಾಳ ಮುಚ್ಚಿಡುವ. ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಾಳ ಮುಚ್ಚಿಡುವ. ಈಗ ನಾವು ಬಡಾಲೆ ಇಟ್ಕೊಂಡಿದ್ದೇವೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಾನು ಏನು ಮಾಡಲಿಕ್ಕೆ ಅಂತ ಹೇಳಲಿಲ್ಲಲ್ಲ, ಈಗ ಸ್ವಲ್ಪ ಬಣಲೆಲ್ಲ ಎಣ್ಣೆ ಇಟ್ಕೊಂಡಿದ್ದೇನೆ. ಇದೀಗ ನಾವು ಒಂದು ಚಿತ್ರಾನ್ನ ಮಾಡುವ. ಅದಕ್ಕೆ ನೋಡಿ ನೀರುಳ್ಳಿ, ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಳುವ. ಹಾಗೆ ಕಾಯಿ ಮೆಣಸು, ನಾನೊಂದು 3 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹೀಗೆ ಮಡ್ಚಿ ಆದಮೇಲೆ ಈಗ ಸ್ವಲ್ಪ ಕಾಯಿಲೆ. ಈಗ ಅದಕ್ಕೆ ನಾವು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಹಾಗೆ ಇದು ಮಾವಿನ ಹಣ್ಣಿನ ಚಿತ್ರಾನ್ನ ಮಾಡುವ. ಈಗ ನೋಡಿ ಇಷ್ಟು ಕಾಯುವಾಗ, ಅದು ಬೇಯುವಾಗ ಇದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ಳುವ. ಟೊಮೆಟೊ ಮತ್ತು ಇದು ಮಾವಿನ ಹಣ್ಣನ್ನು ಹಾಕ್ಕೊಳ್ಳುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಇದು ನಾವು ಎಷ್ಟು ಅನ್ನ ಇಟ್ಕೊಳ್ತೇವೆ ಅದಕ್ಕೋಸ್ಕರ ಅದರಷ್ಟು ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಗ್ಸಿ ಸ್ವಲ್ಪ ನೀರು ಹಾಕಲಿ. ಆಮೇಲೆ ಅನ್ನನ ಮಿಕ್ಸ್ ಮಾಡುವ. ನಾನು ಇದಕ್ಕೆ ಸ್ವಲ್ಪ ಒಂದು 1/4 ಲೋಟಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ ಇದು ಚೆನ್ನಾಗಿ ಕುದಿದಿದೆ. ಇದು ಈಗ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಇದು ಅನ್ನನ ನಾವು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಇದು ನಾವು ಆಗಾಗ ಬಿಸಿ ಅನ್ನದಲ್ಲಿ ಮಾಡೋದಾದರೆ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದನ್ನು ಮತ್ತೆ ಮುಚ್ಚಾಳ ಮುಚ್ಚಿ ಗ್ಯಾಸ್ ಆಫ್ ಮಾಡ್ಕೊಂಡು ಇಡೋದು. ಮತ್ತು ನಾವು ಮೊದಲನೇ ದಿನದ ಅನ್ನ ಏನಾದರೂ ಹಾಕ್ಕೊಂಡ್ರೆ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಈಗ ಇದು ರೆಡಿ ಆಯಿತು. ವಿಡಿಯೋ ನೋಡಿದ್ರಾ? ಎಲ್ಲರೂ ನೋಡಿದ್ರಾ? ಇಷ್ಟ ಆಯಿತಾ? ಅದೇ ಇವತ್ತು ಅಡಿಗೆದೊಂದು ಮಾಡಿದ್ದೆ. ಮತ್ತು ಎಲ್ಲರಿಗೂ ಕನ್ನಡದವರಿಗೆ ಅಂದರೆ ಈಚಿನವರ ಅಲ್ಲದೆ ಎಲ್ಲರಿಗೂ ಸೊಪ್ಪು ಸಾರು ಅಂದರೆ ಗೊತ್ತಿರುತ್ತೆ. ಆದರೆ ನಾನಿದು ಇಲ್ಲಿಯವರೆಗೆ ಅದು ಸೊಪ್ಪು ಗೊತ್ತಿಲ್ಲ. ಅಂದರೆ ಆ ಹೊನ್ನಗೊನ್ನೆ ಸೊಪ್ಪಿನ ಪರಿಚಯ ಎಲ್ಲರಿಗಿಲ್ಲ. ಹಾಗಾಗಿ ಕಳೆದ ಸಲ ನಾನು ಮಾಡಿದ್ದೆ, ಹೊನ್ನಗೊನ್ನೆ ಸೊಪ್ಪು ತೋರಿಸಿದ್ದೆ. ಅಂದರೆ ಅದು ಸ್ವಲ್ಪ ಸಣ್ಣದಿತ್ತು.
ಈ ಸಣ್ಣ ಸಣ್ಣದ್ರಲ್ಲಿ ಎಲ್ಲ ಹೂ ಜಾಸ್ತಿ ಬರುತ್ತೆ, ದೊಡ್ಡ ದೊಡ್ಡದ್ರಲ್ಲಿ ಅಷ್ಟು ಬರೋದಿಲ್ಲ. ಹಾಗೆ ಆ ಸೊಪ್ಪನ್ನು ತೋರಿಸಿ ಅದರಲ್ಲಿ ಒಂದು ಸಾರು ಮಾಡಿದೆ. ಅದು ಒಳ್ಳೆಯದಾಗುತ್ತೆ, ನಮಗೆ ಆರೋಗ್ಯಕ್ಕೇನು ಒಳ್ಳೆಯದು. ಆಚೆ ಅವರಿಗೆಲ್ಲ ಗೊತ್ತಿರುತ್ತೆ, ಇಲ್ಲಿ ಅವರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ತೋರಿಸಿದೆ. ಅದಲ್ಲದೆ ಡೈಲಿ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೇನೆ. ಮತ್ತು ನೀವು ಸಪೋರ್ಟ್ ಮಾಡಿ ಹಾಗನ್ನು ಕೇಳಿದ್ದೇನೆ. ಹಾಗೆ ಮತ್ತು ನನಗೆ ಇಷ್ಟ ಆದರೆ ಲೈಕ್ ಮಾಡಿಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಬಾಯ್.